ಕರಾವಳಿ ಭಾಗದಲ್ಲಿ ಒಂದು ವಾರ ಅಬ್ಬರಿಸಿ ಹೋದಂತ ಮಳೆರಾಯ ಮತ್ತೆ ಸುಳಿದಿಲ್ಲ. ಮಳೆಗಾಲದಲ್ಲೂ ಕೂಡ ಬಿಸಿಲು ನೆತ್ತಿ ಸುಡ್ತಾ ಇದ್ದು ರೈತ ಕಂಗಾಲಾಗಿದ್ದಾನೆ. ಜಿಲ್ಲೆಯಲ್ಲಿನ 3,000ಕ್ಕೂ ಹೆಚ್ಚು ಎಕರೆಯ ಭತ್ತದ ಗದ್ದೆಯಲ್ಲಿ ನೀರಿಲ್ಲದೆ ಒಣಗ್ತಾ ಇರುವಂತದ್ದು ಭತ್ತ. ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡಲಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬಿತ್ತನೆಗೆ ಅಂತ ರೆಡಿ ಮಾಡಿದಂತ ಬಿತ್ತನೆ ಬೀಜಗಳು ರಾಶಿಯಲ್ಲೇ ಮೊಳಕೆ ಹೊಡೆದಿವೆ. ಒಂದು ವಾರ ಅಬ್ಬರಿಸಿ ಹೋದ ಮಳೆರಾಯ ಮತ್ತೆ ಸುಳಿದಿಲ್ಲ. ಮಳೆಗಾಲದಲ್ಲೂ ಬಿಸಿಲು ನೆತ್ತಿ ಸುಡ್ತಾ ಇದ್ದು ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಜಿಲ್ಲೆಯಲ್ಲಿನ 3,000ಕ್ಕೂ ಹೆಚ್ಚು ಎಕರೆಯ ಭತ್ತದ ಗದ್ದೆಯಲ್ಲಿ ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ. ಮಳೆ ಇಲ್ಲದ ಕಾರಣ ಬಿತ್ತನೆ ಮಾಡೋಕ್ಕಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿತ್ತನೆಗೆ ಅಂತ ರೆಡಿ ಮಾಡಿದ ಬಿತ್ತನೆ ಬೀಜಗಳು ರಾಶಿಯಲ್ಲೇ ಮೊಳಕೆ ಹೊಡೆದಿದೆ. ಬೆಟ್ಟು ಗದ್ದೆ, ಇದಕ್ಕೆ ಮಳೆ ನೀರು ಅವಶ್ಯಕ. ಈಗ ಬಯಲು ಗದ್ದೆ ಆದರೆ ಅದಕ್ಕೆ ಮಳೆ ನೀರು ಇಲ್ಲದಿದ್ದರೂ ಅದು ವ್ಯವಸಾಯ ಮಾಡಲಾಗುತ್ತೆ. ಅದಕ್ಕೆ ನಮ್ಮ ತೋಡು ಅಥವಾ ಪಂಪು ಸೆಟ್ಟಿನ ನೀರಿನ ಮೂಲಕ ವ್ಯವಸಾಯ ಮಾಡಬಹುದು. ಆದರೆ ಈ ಬೆಟ್ಟು ಗದ್ದೆಗೆ ಮಳೆ ನೀರು ಮುಖ್ಯವಾಗಿದೆ. ಆದರೆ ಮಳೆ ಬರದೆ ಈ ಸಲ ನಮಗೆ ಮುಂದೆ ವ್ಯವಸಾಯ ಮಾಡಲು ಆಗುವುದಿಲ್ಲ ಎಂಬುದಾಗಿ ಈಗ ಸಂಕಷ್ಟಕ್ಕೆ ಸಿಕ್ಕಿದ್ದೇವೆ. ನಮ್ಮ ಈ ಮಲೆನಾಡು ತಪ್ಪಲು ಇಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿ ಇದ್ರೂ ಕೂಡ ಮಳೆಯ ಅಭಾವ ಉಂಟಾಗಿದೆ. ನಮಗೆ ತುಂಬಾ ಮಳೆ ಇಲ್ಲಿ ಬೇಸಾಯ ಮಾಡಬೇಕಾದ್ರೆ ಮಳೆಯ ನೀರು ಅತಿ ಅಗತ್ಯ. ನಾವು ಒಂದು 8 ದಿನ ಆಯ್ತು ಬೀಜ ಮೊಳಕೆ ಬರಿಸಿ. ಈಗ ಅದು ಅಲ್ಲಿ ಈಗ ಒಣಗ್ತಾ ಉಂಟು. ಮಳೆ ಇಲ್ಲದೆ ನಮ್ಗೆ ಗದ್ದೆಗೆ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಕರಾವಳಿಯಲ್ಲಿ ಮಳೆಗಾಲದಲ್ಲೇ ಮಳೆರಾಯ ಕೈಕೊಟ್ಟಿದ್ದಾನೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,000 ಎಕರೆಗಿಂತ ಹೆಚ್ಚಿನ ಭತ್ತದ ಗದ್ದೆಗಳು ಒಣಗಿವೆ. ಮಳೆ ಇಲ್ಲದೆ ಬಿತ್ತನೆ ಮಾಡಲಾಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಹೌದು, ಬೆಳ್ತಂಗಡಿ ತಾಲೂಕಿನ ನಾರಾವಿ ಗ್ರಾಮದ ಗುದ್ರಾಪುರ ರೈತರು ಕಂಗಾಲಾಗಿದ್ದು ಬಿತ್ತನೆಗಾಗಿ ತೆಗೆದಿಟ್ಟ ಭತ್ತದ ಬೀಜಗಳು ಸಂಪೂರ್ಣ ಹಾಳಾಗಿವೆ. ರಾಶಿಯಲ್ಲಿರುವ ಬಿತ್ತನೆ ಬೀಜಗಳು ಮೊಳಕೆ ಬರ್ತಾ ಇವೆ. ಅತ್ತ ಮಳೆ ಇಲ್ಲದೆ ಭತ್ತದ ಬೀಜಗಳು ಸಂಪೂರ್ಣ ಹಾಳಾಗಿದ್ರೆ ಇತ್ತ ಮಳೆ ಇಲ್ಲದೆ ಗದ್ದೆಗಳು ಸಂಪೂರ್ಣ ಬರಡಾಗ್ತಾ ಇದೆ. ಹೀಗಾಗಿ ಮಳೆಯನ್ನೇ ನಂಬಿ ಮಾಡುವ ಎಣ್ಣೆರು ಬೇಸಾಯಕ್ಕೆ ಭಾರಿ ಸಂಕಷ್ಟ ಎದುರಾಗಿದೆ. ಖಜೇಜೆಯ ಬೀಜ ನಾವು ಪ್ರತಿ ವರ್ಷವೂ ಇದನ್ನು ಬೆಳೀತಾ ಇದ್ದೇವೆ. ಇದನ್ನೀಗ ಕಳೆದ ವರ್ಷ ನಾವು ನಮ್ಮ ಹೊಲದಲ್ಲಿ ಬೆಳೆಸಿದಂಥ ಬೀಜ ಇದನ್ನು ಕಳೆದ ವರ್ಷ ಒಂದು 10-15 ದಿನ ನಾವು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಚೆನ್ನಾಗಿ ಅದಕ್ಕೆ ಬೇಕಾದಂಥ ಕೆಮಿಕಲ್ ಹಾಕಿ ಇರುವೆಗಳು ಅದೆಲ್ಲ ಏನು ಬಾರದ ಹಾಗೆ ಹಾಕಿ ಅದನ್ನು ಒಣಗಿಸಿ ಸಂರಕ್ಷಣೆ ಮಾಡಿ ನಾವು ಇಟ್ಟು ಈಗ ಇದನ್ನು ನಾವು ಬಿತ್ತಲಿಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ದೇವೆ. ಇದೀಗ ಬೀಜ ನೀರಿನಲ್ಲಿ ನಾವು ಹಾಕಿ 3 ದಿನದ ನಂತರ ಮರುದಿನ ತೆಗೆದಿಟ್ಟು 3 ದಿನದ ನಂತರ ಅದು ಮೊಳಕೆ ಬರುವಾಗ ಅದನ್ನು ಬಿಡಿಸಿ ನಾವು ಗದ್ದೆಗೆ ಬಿತ್ತನೆಗೆ ರೆಡಿ ಮಾಡ್ತಾ ಇದ್ದೇವೆ. ಇದೀಗ 1 ವಾರ ಆಯಿತು ಬಿತ್ತನೆಗೆ ರೆಡಿ ಮಾಡಿ. ಆದರೆ ಮಳೆ ಬಾರದೆ ಈಗ ಹೊಲಕ್ಕೆ ಇದನ್ನು ಬಿತ್ತಲಿಕ್ಕೆ ಆಗ್ತಾ ಇಲ್ಲ. ಮಳೆ ಸಂಪೂರ್ಣ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮತ್ತೆ ಗದ್ದೆಗಳು ಹಡಿಲು ಬಿದ್ದಿವೆ.